ಮುಂದಿನ ಸ್ಪರ್ಧಾಳು ಸೀರಿಯಲ್ ನಂಬರ್ 11. ಎನ್ನ ಪಾಲಿಸೋ ಕರುಣಾಕರ, ಎನ್ನ ಪಾಲಿಸೋ ಕರುಣಾಕರ, ಎನ್ನ ಪಾಲಿಸೋ ಕರುಣಾಕರ, ಎನ್ನ ಪಾಲಿಸೋ ಕರುಣಾಕರ. ಪನ್ನಗ ಶಯನ ಗದಾಧರ, ಪನ್ನಗ ಶಯನ ಗದಾಧರ, ಎನ್ನ ಪಾಲಿಸೋ ಕರುಣಾಕರ, ಎನ್ನ ಪಾಲಿಸೋ ಕರುಣಾಕರ, ಎನ್ನ ಪಾಲಿಸೋ ಕರುಣಾಕರ. ಕಾಮನ ಪಿತ ಮುಚಕುಂದವರದನ, ಕಾಮನ ಪಿತ ಮುಚಕುಂದವರದನ, ಕಾಮನ ಪಿತ ಮುಚಕುಂದವರದನ, ಕಾಮನ ಪಿತ ಮುಚಕುಂದವರದನ, ಜೀವನಯನ ನಾರಾಯಣ, ಜೀವನಯನ ನಾರಾಯಣ, ಜೀವನಯನ ನಾರಾಯಣ, ಜೀವನಯನ ನಾರಾಯಣ. ಶ್ರೀವತ್ಸಲಾಂಜನ ಗುರುಮಹಿಪತಿ ಸುತ, ಶ್ರೀವತ್ಸಲಾಂಜನ ಗುರುಮಹಿಪತಿ ಸುತ, ಶ್ರೀವತ್ಸಲಾಂಜನ ಗುರುಮಹಿಪತಿ ಸುತ, ಜೀವನ ಸಖ ಶ್ರೀ ಕೃಷ್ಣ, ಎನ್ನ ಪಾಲಿಸೋ ಕರುಣಾಕರ, ಎನ್ನ ಪಾಲಿಸೋ ಕರುಣಾಕರ, ಎನ್ನ ಪಾಲಿಸೋ ಕರುಣಾಕರ. ಧನ್ಯವಾದಗಳು. ಮುಂದಿನ ಸ್ಪರ್ಧಾಳು ಸೀರಿಯಲ್ ನಂಬರ್ 12. ಗೋವಿಂದ 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 ಗೋವಿಂದ, ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ. ಅನುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ಅನುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ಅನುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ನಿರ್ಮಲಾತ್ಮಕನಾಗಿ ಗೋವಿಂದ, ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ, ಗೋವಿಂದ ನಿನ್ನ ನಾಮವೇ ಚಂದ. ಪರಮ ಪುರುಷ ಶ್ರೀ ಪುರಂದರ ವಿಠಲನ, ಪರಮ ಪುರುಷ ಶ್ರೀ ಪುರಂದರ ವಿಠಲ, ವಿಠಲ 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 ವಿಠಲ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ. ಧನ್ಯವಾದಗಳು. ಮುಂದಿನ ಸ್ಪರ್ಧೆ ಸೀರಿಯಲ್ ನಂಬರ್ 13.
ವೆಂಕಟೇಶ ನಾಮ ತುಗೆಲೆ ಶ್ರೀನಿವಾಸ ಯಾರೆ 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 ವೆಂಕಟೇಶ ನಾಮ ತುಗೆಲೆ ಶ್ರೀನಿವಾಸ ಯಾರೆ ಯಾರೆ ವೆಂಕಟೇಶ ನಾಮ ತುಗೆಲೆ ಶ್ರೀನಿವಾಸ ಯಾರೆ 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 ವೆಂಕಟೇಶ ನಾಮ ತುಗೆಲೆ ಶ್ರೀನಿವಾಸ ನಾಮ ಸ್ಮರಣ ಭಾಗ್ಯತೀತು ಅವತು ಗೆಲೆ ಚರಣ ದಾಸು ನಾಮ ತುಗೆಲೆ ಭಾಗ್ಯದೀತು ಅವತು ಗೆಲೆ ಚರಣ ದಾಸ ನಾಮ ಸ್ಮರಣ ಭಾಗ್ಯದೀತು ಅವತು ಗೆಲೆ ಚರಣ ದಾಸ ಯಾರೆ 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 ವೆಂಕಟೇಶ ನಾಮ ತುಗೆಲೆ ಶ್ರೀನಿವಾಸ ಯಾರೆ 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 ವೆಂಕಟೇಶ ನಾಮ ತುಗೆಲೆ ಶ್ರೀನಿವಾಸ ಕುಟ್ಟಾರೀತೆ ಕಡ್ಗು ಕೇವನು ರಾಬ್ಲೋ ಮಂಗಳಪುರಂತು ಏವನು ಕುರ್ಟಾರೀತೆ ಕಡ್ಗು ಗೇವನು ರಾಬ್ಲೋ ಮಂಗಳಪುರಂತು ಏವನು ರಾಕ ಸದಾ ಭಯ ದೇವ್ನು ರಾಕ ಸದಾ ಭಯ ದೇವ್ನು ರಾಕ ಸದಾ ಭಯ ದೇವ್ನು ಯಾರೆ 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 ವೆಂಕಟೇಶ ನಾಮ ತುಗೆಲೆ ಶ್ರೀನಿವಾಸ ಯಾರೆ 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 ವೆಂಕಟೇಶ ನಾಮ ತುಗೆಲೆ ಶ್ರೀನಿವಾಸ ಯಾರೆ 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 ವೆಂಕಟೇಶ ನಾಮ ತುಗೆಲೆ ಶ್ರೀನಿವಾಸ ನಾಮ ತುಗೆಲೆ ಶ್ರೀನಿವಾಸ ನಾಮ ತುಗೆಲೆ ಶ್ರೀನಿವಾಸ. ಧನ್ಯವಾದಗಳು. ನಾವು ಸೀರಿಯಲ್ ನಂಬರ್ 14 ವಿಲ್ ಪರ್ಫಾರ್ಮ್. ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ ಶರಣು ಶರಣು ಶಿವೆ ಗೌರಿ ರಕ್ಷಿಸಮ್ಮ ಸುಖದಾತೆ ಶರಣು ಶರಣು ಶಿವೆ ಗೌರಿ ರಕ್ಷಿಸಮ್ಮ ಸುಖದಾತೆ ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ ಮಂಗಳವಾರ ಸುಮಂಗಳಿಯರು ನಿನ್ನಯ ನಾಮವ ಭಜಿಸಿದರು ಮಂಗಳವಾರ ಸುಮಂಗಳಿಯರು ನಿನ್ನಯ ನಾಮವ ಭಜಿಸಿದರು 9 ವಾರ ವೃತವಿರಲು ದೊರಕುವುದು ಇಷ್ಟಾರ್ಥಗಳು 9 ವಾರ ವೃತವಿರಲು ದೊರಕುವುದು ಇಷ್ಟಾರ್ಥಗಳು ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ ರಕ್ಷಿಸುವವಳು ನೀನೇ ಶಿಕ್ಷಿಸುವವಳು ನೀನೇ ರಕ್ಷಿಸುವವಳು ನೀನೇ ಶಿಕ್ಷಿಸುವವಳು ನೀನೇ ಅನುವನುವೆಲ್ಲ ಅನುವನುವೆಲ್ಲ ತುಂಬಿಹೆ ನೀನು ಕೋರಿಕೆ ಕರುಣಿಸು ಕಾಮಧೇನು ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ ಜಯ ಮಾತಾಂಗಿನಿ ಆನಂದದಾಯಿನಿ ಜಯ ಜಗದಂಬೆ ಪುಣ್ಯ ಸ್ವರೂಪಿಣಿ ಓಂ ಜಗಜನನಿ ಮಾತಾ ಭವಾನಿ
दायिनि शरणु शरणु जय दुर्गे सर्वशक्ति जगन्माते शरणु शरणु शिवे गौरी रक्षिसम्म सुखदाते शरणु शरणु जय दुर्गे सर्वशक्ति जगन्माते शरणु शरणु दुर्गे 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 ಧನ್ಯವಾದಗಳು. Judges, please note, serial number 15 is absent. Serial number 16 will perform now. Na 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 ಕಂಡು ಧನ್ಯನಾದೆ ನಂದತನಯನ ಕಂಡು ಧನ್ಯನಾದೆ ನಂದತನಯನ ಕಣ್ಣಾರೆ ಕಂಡು ಧನ್ಯ ನಾದೆ ನಂದತನಯನ ಕಣ್ಣಾರೆ ಕಂಡು ಧನ್ಯ ನಾದೆ ನಂದತನಯನ ಕಣ್ಣಾರೆ ಕಂಡು ಧನ್ಯ ನಾದೆ ನಂದತನಯನ ಮಹಾವೈಕುಂಠದಲ್ಲ ವಾಸವಾದ ನಮ್ಮ ಕುಲ ಮಹಾವೈಕುಂಠದಲ್ಲ ವಾಸವಾದ ನಮ್ಮ ಕುಲ ಸ್ವಾಮಿಯನಿಸಿಕೊಂಡ ಭೀಮೇಶ ಕೃಷ್ಣನ ದಯದಿಂದೀಗ ಆ ಮಹಾವೈಕುಂಠದಲ್ಲ ವಾಸವಾದ ನಮ್ಮ ಕುಲ ಸ್ವಾಮಿಯನಿಸಿಕೊಂಡ ಭೀಮೇಶ ಕೃಷ್ಣನ ದಯದಿಂದೀಗ ಕಂಡು ಧನ್ಯ ನಾದೆ ನಂದತನಯನ ಕಣ್ಣಾರೆ ಕಂಡು ಧನ್ಯ ನಾದೆ ನಂದತನಯ ನಾ Thank you. 17 will perform now. वेङ्कटाचलनिलयं वैकुण्ठपुरवासं वेङ्कटाचलनिलयं वैकुण्ठपुरवासं वेङ्कटाचलनिलयं वैकुण्ठपुरवासं पङ्कजनेत्रं पङ्कजनेत्रं परमपवित्रं पङ्कजनेत्रं परमपवित्रं शङ्खचक्रधर चिन्मयरूपं वेङ्कटाचलनिलयं वैकुण्ठपुरवासं वेङ्कटाचलनिलयं वैकुण्ठपुरवासम् अम्बुजोद्भवविनुतं अगणितगुणधामम् अम्बुजोद्भवविनुतम् अगणितगुणधामम् तुम्बुरु नारद गानविलोलं तुम्बुरु नारद गानविलोलं वेङ्कटाचलनिलयं
वेङ्कटाचलनिलयं वैकुण्ठपुरवासं वेङ्कटाचलनिलयं वैकुण्ठपुरवासं पङ्कजनेत्रम् पङ्कजनेत्रं परमपवित्रं पङ्कजनेत्रं परमपवित्रं शङ्खचक्रधर चिन्मयरूपं वेङ्कटाचलनिलयं वैकुण्ठपुरवासं वेङ्कटाचलनिलयं 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 वैकुण्ठपुरवासं. ಧನ್ಯವಾದಗಳು. ಸೀರಿಯಲ್ ನಂಬರ್ 18 ನಿಮ್ಮ ಹಾಡನ್ನು ಪ್ರಸ್ತುತಪಡಿಸಬೇಕಾಗಿ ಕೇಳ್ಕೊಳ್ತೀನಿ. ವಂದಿಪೆ ನಮ್ಮ ಮುದ್ದು ಶಾರದೆ ಶರಚಂದಿರವದನೆ ಶಾರದೆ ವಂದಿಪೆ ನಮ್ಮ ಮುದ್ದು ಶಾರದೆ ಶರಚಂದಿರವದನೆ ಶಾರದೆ ವಂದಿಪೆ ನಮ್ಮ ಮುದ್ದು ಶಾರದೆ ಶಾರದೆ ಇಂದಿವರಾಕ್ಷಿಶತಾನಂದನ ಪ್ರಿಯದೇವಿ ಇಂದಿವರಾಕ್ಷಿಶತಾನಂದನ ಪ್ರಿಯದೇವಿ ಕುಂದು ನೋಡದೆ ಶ್ರುತಿ ಒಂದೇ ಜ್ಞಾನವ ನೀಡಿ ಕುಂದು ನೋಡದೆ ಶ್ರುತಿ ಒಂದೇ ಜ್ಞಾನವ ನೀಡಿ ವಂದಿಪೆ ನಮ್ಮ ಮುದ್ದು ಶಾರದೆ ಶರಚಂದಿರವದನೆ ಶಾರದೆ ವಂದಿಪೆ ನಮ್ಮ ಮುದ್ದು ಶಾರದೆ ಶಾರದೆ ಪಿತಾಭ್ಯಾಸನ ಸುಖದಾಯಕಿ ಸುರನಾತಾರಾಧಿ ವಿಶ್ವನಾಯಕಿ ಪಿತಾಭ್ಯಾಸನ ಸುಖದಾಯಕಿ ಸುರನಾಥಾರಾಧಿ ವಿಶ್ವನಾಯಕಿ ವಿಹಿತೆ ದುರಿತೆ ಶಿವ ಮಾತೆ ಸದ್ಗುಣ ಮಣಿರಾತೆ ವೇದೋಪನಿಷ ಗೀತೆ ವಾಗ್ದೇವಿ ಮಾತೆ ವಿಹಿತೆ ದುರಿತೆ ಶಿವ ಮಾತೆ ಸದ್ಗುಣ ಮಣಿರಾತೆ ವೇದೋಪನಿಷ ಗೀತೆ ವಾಗ್ದೇವಿ ಮಾತೆ ವಂದಿಪೆ ನಮ್ಮ ಮುದ್ದು ಶಾರದೆ ಶರಚಂದಿರವದನೆ ಶಾರದೆ ವಂದಿಪೆ ನಮ್ಮ ಮುದ್ದು ಶಾರದೆ 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 ಶಾರದೆ. ಧನ್ಯವಾದಗಳು. ನಮ್ಮ ಪ್ರಥಮ ಸುತ್ತಿನ ಕಿರಿಯರ ವಿಭಾಗದ ಮೊದಲ ಸ್ಲಾಟ್ ಈ ಗಾಯನ ಸ್ಪರ್ಧೆ ಇಲ್ಲಿಗೆ ಮುಗಿದಿದೆ. ಸ್ಪರ್ಧಿಗಳೆಲ್ಲರೂ ಅವರ ಕ್ರಮಾಂಕದಂತೆ ವೇದಿಕೆಯ ಮೇಲೆ ಸೀರಿಯಲ್ ನಂಬರ್ ಕ್ರಮಾಂಕ 1ರಿಂದ 9ರವರೆಗಿನ ಸ್ಪರ್ಧಿಗಳು ವೇದಿಕೆಯ ಮೇಲೆ ಬರಬೇಕು. ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಹಾಗೂ ಪದಕ ಪ್ರದಾನ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಪ್ರಶಾಂತ್ ಶೇಟ್ ಅವರಿಂದ.
ಶ್ರೀ ಸಂತೋಷ್ ಅಮೀನ್ ಅವರು ದಯವಿಟ್ಟು ಪ್ರಶಂಸಾ ಪತ್ರವನ್ನು ವಿತರಿಸಬೇಕಾಗಿ ವಿನಂತಿ. ಇವತ್ತು ಸಿಲೆಕ್ಟ್ ಆದ 15 ಮಂದಿಗೆ ನಾವು ಬುಧವಾರದ ಒಳಗೆ ನಿಮಗೆ ಇಂಟಿಮೇಷನ್ ಬರ್ತದೆ. ಬೆಸ್ಟ್ 15 ಮಂದಿಯನ್ನು ನಾವು ಸೆಲೆಕ್ಟ್ ಮಾಡ್ತಾ ಇದ್ದೇವೆ. ಅದಕ್ಕೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇವೆ. ಈ ಸೆಲೆಕ್ಟ್ ಆದ ಮಂದಿ ನಾಡ್ದು ಭಕ್ತಿಗೀತೆ ಅಲ್ಲ, ನಾಡ್ದು ಹಾಡಲಿಕ್ಕೆ ಭಾವಗೀತೆ. ಗೊತ್ತಾಯ್ತಲ್ಲ, ಎಲ್ರಿಗೂ ಅರ್ಥ ಆಯ್ತಲ್ಲ. ಮತ್ತು ಥರ್ಡ್ ಇನ್ನೊಂದು ಗ್ರೂಪ್ ಇದೆ, ಅದರಲ್ಲಿ ಓಪನ್ ಟು ಆಲ್. ಅದು 12 ವರ್ಷದಿಂದ 80 ವರ್ಷ ಅಂತ ಆಗ ಹೇಳಿದಲ್ಲ, ಗ್ರೂಪ್ ಸಾಂಗ್ ಅದು. ಅದು ನಾಡ್ದು ಅಂದರೆ 26ನೇ ತಾರೀಕು ಶಾರದಾ ವಿದ್ಯಾಲಯದ ಧ್ಯಾನ ಮಂದಿರದಲ್ಲಿ ಆರಂಭವಾಗಲಿಕ್ಕಿದೆ, ಮಧ್ಯಾಹ್ನ ಮೇಲೆ. ಅದನ್ನು ಸರಿಯಾಗಿ ನೋಟ್ ಮಾಡಿ. ನೀವು ಸೋಲೋ ಐಟಮ್ಸ್ ಬೆಳಿಗ್ಗೆ 8:30ಗೆ ಸ್ಟಾರ್ಟ್ ಮಾಡಲಿಕ್ಕಿದ್ದೇವೆ ನಾವು. ಆದಿತ್ಯವಾರ 26ನೇ ತಾರೀಕು ನಾವು 8:30ಗೆ ನೀವು ರೆಡಿಯಾಗಿ ಬನ್ನಿ. ಯಾಕೆಂದರೆ ತುಂಬ ಇದ್ದಾರೆ. ನಮಗೆ ಸಂಜೆ 6 ಗಂಟೆ ಒಳಗೆ ಮುಗಿಬೇಕು ಅಂತ ನಮ್ಮ ಒಂದು ಆಶಯ. ನಾಡ್ದು 26ನೇ ತಾರೀಕು ಗ್ರೂಪ್ ಸಾಂಗ್ ಮಧ್ಯಾಹ್ನ ಮೇಲೆ. ಸೋಲೋ ಸಿಲೆಕ್ಟೆಡ್ 30 ಮಂದಿಗೆ, ಅಂದರೆ ಈಗ ನೀವು ಸ್ಟೂಡೆಂಟ್ ಲೆವೆಲ್ ಇವತ್ತು ಹಾಡುವಂಥದ್ದು. ಬೆಳಿಗ್ಗೆ ಈ ಮಂದಿಯಲ್ಲಿ 15 ಮಂದಿಯನ್ನು ನಾವು ಬೆಳಿಗ್ಗೆ ಬರ್ತದೆ. ಮತ್ತು ಸೀನಿಯರ್ಸನ್ನು ಕೂಡ ಬಹುಶಃ 11:30 ಏನೋ ಆಗ್ಬೋದು. ನಾಡ್ದು ಆದಿತ್ಯವಾರ 26ನೇ ತಾರೀಕಿನಂದು. ಹಾಗೆ ಸೀನಿಯರ್ಸ್ಗೆ ಸಾಧಾರಣ 11:30 ನಂತರ ಇರ್ಬೋದು ಅಂತ ನಾನು ಎಣಿಸ್ಕೊಂಡಿದ್ದೇನೆ. ಇದು ನಿಮ್ಮ ಗಮನಕ್ಕೆ. ಬೇರೆ ಏನಾದರೂ ಕೇಳಲಿಕ್ಕಿದ್ರೆ ಕೇಳ್ಬೋದು. ಇನ್ನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಆರಂಭ ಆಗಲಿಕ್ಕಿದೆ. ಭಕ್ತಿಗೀತೆಯನ್ನು ಯಾಕೆ ಆರಂಭ ಮಾಡಿದ್ದು ಇವತ್ತು ಅಂತ ಅಂದರೆ, ಹೆಚ್ಚಿನವರಿಗೆ ಭಾವಗೀತೆಯ ಪರಿಚಯ ಇಲ್ಲ ಎಂಬ ದೃಷ್ಟಿಯಲ್ಲಿ ಭಕ್ತಿಗೀತೆಯನ್ನು ಫಸ್ಟಿಗೆ ನಾವು ಆರಂಭಿಸಿದ್ದೆವು. ಇದರಲ್ಲಿ ಸಿಲೆಕ್ಟ್ ಆದವರಿಗೆ ಖಂಡಿತ ಸ್ವಲ್ಪ ಪ್ರೌಢಿಮೆ ಇದ್ದವರಿಗೆ ಖಂಡಿತವಾಗಿಯೂ ಭಾವಗೀತೆ ಹಾಡಲಿಕ್ಕೆ ಸುಲಭ ಆಗ್ಬೋದು. ಆದರೆ ಕೆಲವರಿಗೆ ಭಾವಗೀತೆ ಗೊತ್ತಿಲ್ಲ ಎಂಬ ಒಂದು ಆಲೋಚನೆ ನಮಗೆ ಬಂತು. ಪಕ್ಕ ಕೇಳಿರದೇ ಇರ್ಬೋದು ಅಥವಾ ಪರಿಚಯ ಇಲ್ಲದೇ ಇರ್ಬೋದು ಅಂತ ನಿಟ್ಟಿನಲ್ಲಿ ಭಕ್ತಿಗೀತೆಯನ್ನು ಫಸ್ಟಿಗೆ ಇಟ್ಟಿದ್ದೇವೆ. ಆದ್ದರಿಂದ ಇವತ್ತು ಭಕ್ತಿಗೀತೆ ಇದರಲ್ಲಿ ಸೆಲೆಕ್ಟ್ ಆದ 15 ಜನ, ಅಂದರೆ ಜೂನಿಯರ್ ಸೆಕ್ಷನ್ನಲ್ಲಿ 15 ಜನ, ಸೀನಿಯರ್ ಸೆಕ್ಷನ್ನಲ್ಲಿ 15 ಜನ ಅಂಥೇಳಿ ನಾಡ್ದು ಸೆಲೆಕ್ಟ್ ಆಗ್ತವೆ. ಇವತ್ತು ಇಡೀ ದಿವಸ ಜೂನಿಯರ್ ಸೆಕ್ಷನ್, ನಾಳೆ ಇಡೀ ದಿವಸ ಸೀನಿಯರ್ ಸೆಕ್ಷನ್. 15 ಮಂದಿ ಸೆಲೆಕ್ಟ್ ಆಗ್ತಾರೆ. ಎಲ್ಲರಿಗೂ ಗೊತ್ತಾಯ್ತಲ್ಲ? ಇನ್ನೇನು ಡೌಟ್ ಇಲ್ಲ ಅಲ್ಲ? ಓಕೆ. ಮತ್ತು ಏನಾದರೂ ಕೇಳಲಿಕ್ಕಿದ್ರೆ ಕೇಳ್ಬೋದು. ಮತ್ತು ಆರಾಮದಲ್ಲಿ ಇಲ್ಲಿ ಬಂದು ಈಗಾಗಲೇ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದರು ಫಸ್ಟ್ ಬ್ಯಾಚ್ನವರು. ನೀವು ಕೂಡ ಅಷ್ಟೇ ಉತ್ತಮವಾಗಿ ಒಳ್ಳೆ ರೀತಿಯಲ್ಲಿ ಭಾಗವಹಿಸ್ಬೋದು. ಮೊದಲನೇದಾಗಿ ಕೆಲವರು ಸ್ವಲ್ಪ ಟೆನ್ಷನಲ್ಲಿ ಹಾಡಿದಾಗೆ ಕಾಣ್ತದೆ ನನಗೆ. ಈ ಉಗುಳು ನುಂಗುವುದು ಮಧ್ಯದಲ್ಲಿ, ನಾವೇನು ಅದನ್ನೆಲ್ಲ ಗಣನೆಗೆ ತಗೊಳ್ಳೋದಿಲ್ಲ. ನಿಮ್ಮ ಸ್ಟಫ್ ಏನಿದೆ, ನಿಮ್ಮಲ್ಲಿ ಪ್ರತಿಭೆ ಏನಿದೆ, ಅದರಲ್ಲಿ 4 ಲೈನ್ನಲ್ಲಿ ನಮ್ಗೆ ಗೊತ್ತಾಗ್ತದೆ. ಏನು ಟೆನ್ಷನ್ ಇಲ್ಲದೆ ನಗ್ತಾ ನಗ್ತಾ ಹಾಡಿ ಎಲ್ಲರೂ ಕೂಡ. ಏನು ಟೆನ್ಷನ್ ಮಾಡೋದು ಬೇಡ. ಇದೊಂದು ದೊಡ್ಡ ಎಕ್ಸಾಮಿನೇಷನ್ ಏನೂ ಅಲ್ಲ. ಹಾಗೆ ಮತ್ತು ನಿಮ್ಮ ಪೇರೆಂಟ್ಸ್ ಮೊಬೈಲಲ್ಲಿ ಶ್ರುತಿ ಇರ್ಬೋದು. ಇಲ್ಲಿ ಶ್ರುತಿ ಪೆಟ್ಟಿಗೆ ವೇದಿಕೆಗೆ ತರಲಿಕ್ಕಿಲ್ಲ ಅಂತ ಹೇಳಿದ್ದಾರೆ. ನೀವು ಅಲ್ಲಿಯೇ ಮನಸ್ಸಿನಲ್ಲಿಯೇ ಮೊಬೈಲ್ನಲ್ಲಿ ನಿಮ್ಮ ಶ್ರುತಿಯನ್ನು ಫಿಕ್ಸ್ ಮಾಡಿಕೊಂಡು ಬಂದರೆ ಹಾಡಲಿಕ್ಕೆ ಇನ್ನೂ ಸುಲಭ ಆಗ್ತದೆ. ಯಾಕಂದರೆ ನಿಮ್ಮ ಪಿಚ್ ಯಾವುದು ನಮಗೆ ಗೊತ್ತಿರುವುದಿಲ್ಲ. ಹಾಗೆ ನೀವು ಆ ಪಿಚ್ಚನ್ನು ಅಲ್ಲೇ ಮನಸ್ಸಿನಲ್ಲಿ ಇಲ್ಲಿ ವೇದಿಕೆಗೆ ನಿಮ್ಮ ಹೆಸರು ಕರೆಯುವಾಗ ನಿಮ್ಮ ಹತ್ರ ಮೊಬೈಲ್ನಲ್ಲಿ ತಾನ್ಪುರ ಇದ್ದರೆ ನಿಮ್ಮ ಪಿಚ್ಚನ್ನು ನೋಡಿಕೊಂಡು ಬಂದು ಇಲ್ಲಿ ಪ್ರೆಸೆಂಟ್ ಮಾಡಿ. ಆಗ ಅದು ಚೆನ್ನಾಗಿ ಮೂಡಿ ಬರ್ತದೆ ಹಾಡು. ಹೆಚ್ಚಿನವರ ಮೊಬೈಲಲ್ಲಿ ಇರುತ್ತೆ, ಇಲ್ಲದವರು ಬೇರೆಯವರಿಂದ ಪಡ್ಕೊಳ್ಳಿ, ಜಸ್ಟ್ ಕೇಳಲಿಕ್ಕೆ ಮಾತ್ರ ಒಂದು.
ಓಂ ಅಂತ ಬರುತ್ತಲ್ವ ಶ್ರುತಿ. ಶ್ರುತಿಯನ್ನು ತಗೊಂಡು ಬಂದು ಇಲ್ಲಿ ಶ್ರುತಿಯಲ್ಲಿ ಹಾಡಿದರೆ ಬಹಳ ನಿಮಗೂ ಈಸಿ ಆಗ್ತದೆ. ನಿಮಗೆ ಗೊತ್ತಿರುವ ನಿಮ್ಮ ಶ್ರುತಿಯೆಲ್ಲ ನಿಮಗೆ ಗೊತ್ತಿರ್ತದೆ. ಎ ಶಾರ್ಪ, ಜಿ ಶಾರ್ಪ, ಡಿನಾ, ಸಿನಾ, ಹಾಗೆ ನಿಮ್ಗೆ ಗೊತ್ತಿರ್ತದೆ. ನಿಮ್ಮ ಗುರುಗಳು ನಿಮಗೆ ಹೇಳಿಕೊಟ್ಟಿರ್ಬೋದು. ಹಾಗೆ ಶ್ರುತಿಯಲ್ಲಿ ಹಾಡಿದರೆ ಇನ್ನೂ ಚೆನ್ನಾಗಿ ಹಾಡು ಮೂಡಿ ಬರ್ತದೆ. ಇಷ್ಟೇ ಟಿಪ್ಸ್. ಈ 26ಕ್ಕೆ ಯಾರೆಲ್ಲ ಸೆಲೆಕ್ಟ್ ಆಗ್ತೀರಾ ಅವರು ಶ್ರುತಿ ಪೆಟ್ಟಿಗೆಯನ್ನು ಯೂಸ್ ಮಾಡಿ ಹಾಡಬಹುದು. ಆ ಮೊಬೈಲ್ನಲ್ಲಿ ತರ್ಬೋದು ಅಥವಾ ಶ್ರುತಿ ಬಾಕ್ಸ್ ವಿತ್ ಶೆಲ್ ಇರೋದು ಸಿಗ್ತದೆ. ಇಲ್ಲಾಂದರೆ ಎಲೆಕ್ಟ್ರಾನಿಕ್ ತಂಬೂರಿ ಏನು ಬೇಕಾದರೂ ಯೂಸ್ ಮಾಡಬಹುದು. ಇವತ್ತು ಮತ್ತು ನಾಳೆ ಮಾತ್ರ ಇರೋದಿಲ್ಲ. Serial number 19. ಜಗದಾಭಿರಾಮ ಹರೇ ಶ್ರೀರಾಮ, ಜಗದಾಭಿರಾಮ ಹರೇ ಶ್ರೀರಾಮ, ಪಾವನ ರಾಮ ನಿನ್ನ ನಾಮ, ಪಾವನ ರಾಮ ನಿನ್ನ ನಾಮ, ಮಾರುತಿಯ ಪ್ರಾಣನೇ, ಮಾರುತಿಯ ಪ್ರಾಣನೇ ಶ್ರೀರಾಮ, ಜಗದಭಿರಾಮ ಹರೇ ಶ್ರೀರಾಮ, ಜಗದಭಿರಾಮ ಹರೇ ಶ್ರೀರಾಮ. ದಂಡಕಾವನವನು ಪಾವನಗೊಳಿಸಿದ ರಾಕ್ಷಸ ಮರ್ಧನ ರೂಪ ಶ್ರೀರಾಮ, ದಂಡಕಾವನವನು ಪಾವನಗೊಳಿಸಿದ ರಾಕ್ಷಸ ಮರ್ಧನ ರೂಪ ಶ್ರೀರಾಮ, ಋಷಿ ಮುನಿ ಪೂಜಿತ ಸುಗುಣ ಭೂಷಿತ, ಋಷಿ ಮುನಿ ಪೂಜಿತ ಸುಗುಣ ಭೂಷಿತ, ಪ್ರಿಯ ಗುಹನ ರಾಮನಿ ಶ್ರೀರಾಮ, ಪ್ರಿಯ ಗುಹನ ರಾಮನಿ ಶ್ರೀರಾಮ, ಜಗದಭಿರಾಮ ಹರೇ ಶ್ರೀರಾಮ, ಜಗದಭಿರಾಮ ಹರೇ ಶ್ರೀರಾಮ, ಪಾವನ ರಾಮ ನಿನ್ನ ನಾಮ, ಪಾವನ ರಾಮ ನಿನ್ನ ನಾಮ, ಮಾರುತಿಯ ಪ್ರಾಣನೇ, ಮಾರುತಿಯ ಪ್ರಾಣನೇ ಶ್ರೀರಾಮ, ಜಗದಭಿರಾಮ ಹರೇ ಶ್ರೀರಾಮ, ಜಗದಭಿರಾಮ ಹರೇ ರಾಮ, ರಾಮ ಶ್ರೀರಾಮ. ಧನ್ಯವಾದಗಳು. ಸೀರಿಯಲ್ ನಂಬರ್ 20. ಎಲ್ಲರಿಗೂ ನಮಸ್ಕಾರ. ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ಮಾನಾಭಿಮಾನವು ನಿನ್ನದು ಎನಗೇನು, ಮಾನಾಭಿಮಾನವು ನಿನ್ನದು ಎನಗೇನು, ದೀನ ರಕ್ಷಕ ತಿರುಪತಿಯ ವೆಂಕಟರಮಣ, ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ರಕ್ಕಸ ಸೂದನನೆ ಕೇಳೋ, ರಕ್ಕಸ ಸೂದನನೆ ಕೇಳೋ, ಧ್ರುವರಾಯ ಚಿಕ್ಕವನಲ್ಲವೇನೋ, ರಕ್ಕಸ ಸೂದನನೆ ಕೇಳೋ, ಧ್ರುವರಾಯ ಚಿಕ್ಕವನಲ್ಲವೇನೋ. ಉಕ್ಕಿ ಬರುವ ಕರ್ಮ ಮಾಡಿದ ಜಮಿಳ, ಉಕ್ಕಿ
ಹುಡುಕಿ ಬರುವ ಕರ್ಮ ಮಾಡಿದ ಅಜಮೇಳ ನಿನ್ನಕ್ಕನ ಮಗನೇನೋ ಮಾನಾಭಿಮಾನವು ನಿನ್ನದು ಎನಗೇನು ಮಾನಾಭಿಮಾನವು ನಿನ್ನದು ಎನಗೇನು ದೀನ ರಕ್ಷಕ ತಿರುಪತಿಯ ವೆಂಕಟರಮಣ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನೀಯನ್ನ ಕಾಯಬೇಕು ನೀಯನ್ನ ಕಾಯಬೇಕು. ಧನ್ಯವಾದಗಳು. ಧನ್ಯವಾದಗಳು. ಸ್ಪರ್ಧಾಳುಗಳು ಈಗ ಕುಳಿತುಕೊಂಡು ಭಕ್ತಿಗೀತೆ ಹಾಡಬೇಕಾದ್ರೆ ಅದಕ್ಕೂ ವ್ಯವಸ್ಥೆ ಇದೆ. 22 ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಈಗ. ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಗೋಪಾಲ ಕೃಷ್ಣನ ಗೋಪಾಲ ಕೃಷ್ಣನ ಪಾಪ ವಿನಾಶನ ಗೋಪಾಲ ಕೃಷ್ಣನ ಪಾಪ ವಿನಾಶನ ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಪರ್ಯಂತಲಿ ಕರೆಯ ಬಂದವರು ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಪರ್ಯಂತಲಿ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಥ್ಯಾಂಕ್ ಯು. ಧನ್ಯವಾದಗಳು. ಸೀರಿಯಲ್ ನಂಬರ್ 23. ವಂದಿಸುವುದಾದಿಯಲಿ ಗಣನಾಥನ ಗಣನಾಥನ ವಂದಿಸುವುದಾದಿಯಲಿ ಗಣನಾಥನ ವಂದಿಸುವುದಾದಿಯಲಿ ಗಣನಾಥನ ಸಂದೇಹ ಸಲ್ಲ ಶ್ರೀ ಹರಿಯಜ್ಞೆ ಇದ ಕುಂಟು ವಂದಿಸುವುದಾದಿಯಲಿ ಗಣನಾಥನ ಗಣನಾಥನ ಇಂದು ಜಗವೆಲ್ಲ ಉಮೆನಂದನನ ಪೂಜಿಸಲು ಚಂದದಿಂದಲಿ ಸಕಲ ಸಿದ್ಧಿಗಳನ್ನಿಟ್ಟು ಇಂದು ಜಗವೆಲ್ಲ ಉಮೆನಂದನನ ಪೂಜಿಸಲು ಚಂದದಿಂದಲಿ ಸಕಲ ಸಿದ್ಧಿಗಳನ್ನಿಟ್ಟು ತಂದೆ ಸಿರಿ ಪುರಂದರ ವಿಠಲ
ವಿಠಲನ ಸೇವೆಯೋಳು ತಂದೆ ಸಿರಿ ಪುರಂದರ ವಿಠಲನ ಸೇವೆಯೋಳು ಬಂದವೇ ನವ ಕಳೆದು ಆನಂದವನು ಕೊಡುವ ವಂದಿಸುವುದಾದಿಯಲಿ ಗಣನಾಥನ ಸಂದೇಹ ಸಲ್ಲ ಶ್ರೀ ಹರಿಯಾಜ್ಞೆ ಇದ ಕುಂಟು ವಂದಿಸುವುದಾದಿಯಲಿ ವಂದಿಸುವುದಾದಿಯಲಿ ಗಣನಾಥನ. ಧನ್ಯವಾದಗಳು. ಧನ್ಯವಾದಗಳು. ಸೀರಿಯಲ್ ನಂಬರ್ 23 ಇಸ್ 24. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಆ ಕೊಂಚಾಡಿ ಪುರವಾಸಿನಿ ಮಾಲ್ಸ ನಾರಾಯಣಿ ಕೊಂಚಾಡಿ ಪುರವಾಸಿನಿ ಮಾಲ್ಸ ನಾರಾಯಣಿ ಧರ್ಮ ರಕ್ಷಣೆ ಕವತಾರ ರೂಪಯ್ಯ ಧರ್ಮ ರಕ್ಷಣೆ ಕವತಾರ ರೂಪಯ್ಯ ದೇವಿ ಮೋಹಿನಿ ಕೊಂಚಾಡಿ ಪುರವಾಸಿನಿ ಮಾಲ್ಸ ನಾರಾಯಣಿ ಕೊಂಚಾಡಿ ಪುರವಾಸಿನಿ ಮಾಲ್ಸ ನಾರಾಯಣಿ ಆನಂದರೂಪಿಣಿ ಮಂಗಳದಾಯಿನಿ ಆನಂದರೂಪಿಣಿ ಮಂಗಳದಾಯಿನಿ ಗಾನವಿಲಾಸಿನಿ ಮನಮೋಹಿನಿ ಆನಂದರೂಪಿಣಿ ಮಂಗಳದಾಯಿನಿ ಗಾನವಿಲಾಸಿನಿ ಮನಮೋಹಿನಿ ದುರಿತ ನಿವಾರಿಣಿ ಭವಭಯಹಾರಿಣಿ ದುರಿತ ನಿವಾರಿಣಿ ಭವಭಯಹಾರಿಣಿ ನಮೋ ನಮೋ ಹೇ ಗುಣಸ್ವಾಮಿನಿ ನಮೋ ನಮೋ ಹೇ ಗುಣಸ್ವಾಮಿನಿ ಕೊಂಚಾಡಿ ಪುರವಾಸಿನಿ ಮಾಲ್ಸ ನಾರಾಯಣಿ ಕೊಂಚಾಡಿ ಪುರವಾಸಿನಿ ಮಾಲ್ಸ ನಾರಾಯಣಿ ಮಾಲ್ಸ ನಾರಾಯಣಿ ಮಾಲ್ಸ ನಾರಾಯಣಿ. ಧನ್ಯವಾದಗಳು. ಧನ್ಯವಾದಗಳು. ಈಗ ನಿಮ್ಮ ಮುಂದೆ ಸೀರಿಯಲ್ ನಂಬರ್ 25. ಹರಿ ಕುಣಿದ ನಮ್ಮ ಹರಿ ಕುಣಿದ 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 ಅಕಲಂಕ ಚರಿತ ಮಕರ ಕುಂಡಲದರ ಸಕಲರ ಪಾಲಿಯಮ ಹರಿ ಕುಣಿದ ಅಕಲಂಕ ಚರಿತ ಮಕರ ಕುಂಡಲದರ ಸಕಲರ ಪಾಲಿಯಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಉಟ್ಟ ಬಟ್ಟೆಯ ದಾಟಿ ಇಟ್ಟ ಕಾಂಚಿಯ ಧಾಮ ದಿಟ್ಟ ಮಲ್ಲನ ಗಂಡ ಹರಿ ಕುಣಿದ ಉಟ್ಟ ಬಟ್ಟೆಯ ದಾಟಿ ಇಟ್ಟ ಕಾಂಚಿಯ ಧಾಮ ದಿಟ್ಟ ಮಲ್ಲನ ಗಂಡ ಹರಿ ಕುಣಿದ ಪರ
ಧನ್ಯವಾದ. ಧನ್ಯವಾದಗಳು. ಈಗ ನಿಮ್ಮ ಮುಂದೆ ಸೀರಿಯಲ್ ನಂಬರ್ 26 ಪರ್ಫಾರ್ಮ್ ಮಾಡ್ತಾರೆ. ಕೃಷ್ಣ 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 ತುಳಸಿದಳಾಯ್ದು ತಂದು ಕೃಷ್ಣ ನಿನಗೊಂದು ಮಾಲೆ ಬಲವಾದ ದಾರ ಕಟ್ಟಿ ಎಂದೆಂದು ಹಾಕುವೆನಾ. ತುಳಸಿದಳಾಯ್ದು ತಂದು ಕೃಷ್ಣ ನಿನಗೊಂದು ಮಾಲೆ ಬಲವಾದ ದಾರ ಕಟ್ಟಿ ಎಂದೆಂದು ಹಾಕುವೆನಾ. ತುಳಸಿದಳಾಯ್ದು ತಂದು ಕೃಷ್ಣ 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 ನೀಲವರ್ಣನ ಅಂದವ ನೋಡಿ ಹೋರಳಿ ಮಾಡಿದೆ ಮೂಡಿ ಕಾಣುವ ಕಣ್ಣಿಗೊಂದು ಆನಂದ ಪರಮಾನಂದ. ನೀಲವರ್ಣನ ಅಂದವ ನೋಡಿ ಹೂವರಳಿ ಮಾಡಿದೆ ಮೂಡಿ ಕಾಣುವ ಕಣ್ಣಿಗೊಂದು ಆನಂದ ಪರಮಾನಂದ. ಆನಂದ ಪರಮಾನಂದ ಕೃಷ್ಣ ನೀ ಆಡಿದ ಲೀಲೆ ಇನ್ನೊಮ್ಮೆ ಆಡು ನೀ. ಕೃಷ್ಣ ನೀ ಆಡಿದ ಲೀಲೆ ಇನ್ನೊಮ್ಮೆ ಆಡು ನೀ. ಕೃಷ್ಣ ನೀ ಆಡಿದ ಲೀಲೆ ಇನ್ನೊಮ್ಮೆ ಆಡು ನೀ. ಇನ್ನೊಮ್ಮೆ ಆಡು ನೀ. ಕೃಷ್ಣ 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 ಕೃಷ್ಣ. ಧನ್ಯವಾದಗಳು. ಈಗ ನಿಮ್ಮ ಮುಂದೆ ಸೀರಿಯಲ್ ನಂಬರ್ 27 ವಾರಿ ಜಲಯಪತೆ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆ. ಬಾರಯ್ಯ ಬಾಬಾ ಬಕುತಾರ ಪ್ರಿಯ ಶ್ರೀನಿವಾಸರಾಯ. ವಾರಿ ಜಲಯಪತೆ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರನೆ ವಾರಿ ಜಮೇತ್ರ ಅಪಾರ ಪ್ರಭಾವ ವಾರಿ ಜಾಂಡದ ಕರಣ ದೊರೆ. ಬಾರಯ್ಯ ಬಾ 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 ಬಾಬಾ ಬಾಬಾ ಬಕುತಾರ ಪ್ರಿಯ ಶ್ರೀನಿವಾಸರಾಯ. ಬಕುತಾರ ಪ್ರಿಯ ಶ್ರೀನಿವಾಸರಾಯ. ಸ್ಪಂದನವೇರಿ ಬಾಪರಂಗ ದೇವೋ ತುಂಗನಂದ ನಂದನ ಅಮರಿದ ಭಂಗ ಕರುಣಾಪಾಂಗ ಸಿಂಧು ಶಯನ ಸುಂದರಾಂಗ ಹೇ ನಾರಸಿಂಗ. ಕಂದ ವಿರಂಚಿತ ನಂದಿ ವಾಹನ ಅಮರೇಂದ್ರ ಸುನುಕ ಸಂದಾದಿ ವೃಂದ ಬಂದು ದಿಮ್ ದಿಮ್ ದಿಮಿಕೆಂದು ನಿಂದಾಡಲು ಆ ಬಾರಯ್ಯ ಬಾ 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 ಬಾಬಾ ಬಾಬಾ ಬಕುತಾರ ಪ್ರಿಯ ಶ್ರೀನಿವಾಸರಾಯ. ಬಕುತಾರ ಪ್ರಿಯ ವೀರ ವೆಂಕಟೇಶರಾಯ ಶ್ರೀನಿವಾಸರಾಯ ವೀರ
ವೆಂಕಟೇಶರಾಯ. ಧನ್ಯವಾದಗಳು. ಧನ್ಯವಾದಗಳು. ಈಗ ನಿಮ್ಮ ಮುಂದೆ ಸೀರಿಯಲ್ ನಂಬರ್ 28. ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಾಳವ ತಟ್ಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ, ತಾಳವ ತಟ್ಟಿದವ ಸುರರೊಳು ಸೇರಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ. ಗೆಜ್ಜೆಯ ಕಟ್ಟಿದವ ಗೆಜ್ಜೆಯ ಕಟ್ಟಿದವ ಖಳರಿದೆಯ ಮೇಟಿದವ, ಗೆಜ್ಜೆಯ ಕಟ್ಟಿದವ ಖಳರಿದೆಯ ಮೇಟಿದವ, ಗಾಯನ ಪಾಡಿದವ ಗಾಯನ ಪಾಡಿದವ ಹರಿಮೂರುತಿ ನೋಡಿದವ, ಗಾಯನ ಪಾಡಿದವ ಹರಿಮೂರುತಿ ನೋಡಿದವ, ತಂಬೂರಿ ಮೇಟಿದ ತಂಬೂರಿ ಮೇಟಿದವ ಭವಾಬ್ದಿ ದಾಟಿದವ, ತಂಬೂರಿ ಮೇಟಿದವ ಭವಾಬ್ದಿ ದಾಟಿದವ, ತಾಳವ ತಟ್ಟಿದವ ಸುರರೊಳು ಸೇರಿದವ, ತಾಳವ ತಟ್ಟಿದವ ಸುರರೊಳು ಸೇರಿದವ, ತಂಬೂರಿ ಮೇಟಿದವ ಭವಾಬ್ದಿ ದಾಟಿದವ, ತಂಬೂರಿ ಮೇಟಿದವ ಭವಾಬ್ದಿ ದಾಟಿದ ಧನ್ಯವಾದಗಳು. ಧನ್ಯವಾದಗಳು. ಈಗ ನಿಮ್ಮ ಮುಂದೆ ಸೀರಿಯಲ್ ನಂಬರ್ 29. ನಾರಾಯಣ ನಾರಾಯಣ ನಿನ್ನ ನಾಮದ ಸ್ಮರಣೆಯ, ನಾರಾಯಣ ನಿನ್ನ ನಾಮದ ಸ್ಮರ ಅಮೃತವು ಎನ್ನ ನಾಲಿಗೆಗೆ ಬರಲಿ, ನಾರಾಯಣ ಸಂತತ ಹರಿ ನಿನ್ನ ಸಾಸಿರ ನಾಮವ, ಸಂತತ ಹರಿ ನಿನ್ನ ಸಾಸಿರ ನಾಮವ, ಅಂತರಂಗದೊಳಗೆ ಇರಿಸಿ ಎಂತೋ ಪುರಂದರ ವಿಠಲ ರಾಯನ, ಎಂತೋ ಪುರಂದರ ವಿಠಲ ರಾಯನ, ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ನಾರಾಯಣ, ಎಂತೋ ಪುರಂದರ ವಿಠಲ ರಾಯನ, ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ನಾರಾಯಣ, ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ, ನಾರಾಯಣ ನಾರಾಯಣ ನಾರಾಯಣ. ಧನ್ಯವಾದಗಳು. ನಿಮ್ಮ ಮುಂದೆ ಬರಲಿಕ್ಕಿದ್ದಾರೆ ಸೀರಿಯಲ್ ನಂಬರ್ 30. ಮರೆಯಬೇಡ ಮಾನವೇ ನೀನು
ಹರಿಯ ಸ್ಮರಣೆಯ ಮರೆಯಬೇಡ ಮಾನವೇ ನೀನು ಹರಿಯ ಸ್ಮರಣೆಯ ಅರುಣ ಕಿರಣ ಚರಣ ಶರಣ ಪಾತಕ ಪಾವನ ಅರುಣ ಕಿರಣ ಚರಣ ಶರಣ ಪಾತಕ ಪಾವನ ಮರೆಯಬೇಡ ಮಾನವೇ ನೀನು ಹರಿಯ ಸ್ಮರಣೆಯ ಸತಿಯು ಸೂತರು ಗತಿಯು ಎಂದು ಮತಿಯು ಕೆಟ್ಟು ತಿರುಗಬೇಡ ಸತಿಯು ಸೂತರು ಗತಿಯು ಎಂದು ಮತಿಯು ಕೆಟ್ಟು ತಿರುಗಬೇಡ ಮತಿಯು ಕೆಟ್ಟು ಹೋದ ಮೇಲೆ ಸತಿಯು ಸೂತರು ಬರುವರೇನು ಮತಿಯು ಕೆಟ್ಟು ಹೋದ ಮೇಲೆ ಸತಿಯು ಸೂತರು ಬರುವರೇನು ಹರಿಯ ಸ್ಮರಣೆ ಮಾತ್ರದಿಂದ ಹರಿಯ ಸ್ಮರಣೆ ಮಾತ್ರದಿಂದ ಘೋರ ದುರಿತವೆಲ್ಲ ನಾಶ ಹರಿಯ ಸ್ಮರಣೆ ಮಾತ್ರದಿಂದ ಘೋರ ದುರಿತವೆಲ್ಲ ನಾಶ ವರದ ಪುರಂದರ ವಿಠಲನ ನೀರರ್ಥ ಭಜನೆ ಮಾಡು ಬೇಗ ವರದ ಪುರಂದರ ವಿಠಲನ ನೀರರ್ಥ ಭಜನೆ ಮಾಡು ಬೇಗ ಮರೆಯಬೇಡ ಮಾನವೇ ನೀನು ಹರಿಯ ಸ್ಮರಣೆಯ ಮರೆಯಬೇಡ ಮಾನವೇ ನೀನು ಹರಿಯ ಸ್ಮರಣೆಯ ಧನ್ಯವಾದಗಳು. Thank you. I request serial number 31 to present your song. ತಾತ ದಿಮಿತ ತಾತ ದಿಮಿತ ತಾತ ದಿಮಿತ ದಿಮಿಕಿ ಎನ್ನುತ್ತ ಆಡಿದನೇ ಹರಿಯಾಡಿದನೇ ತಾತ ದಿಮಿತ ತಾತ ದಿಮಿತ ತಾತ ದಿಮಿತ ದಿಮಿಕಿ ಎನ್ನುತ್ತ ಆಡಿದನೇ ಹರಿಯಾಡಿದನೇ ಚೆತ್ತ ಜಪಿತನುತ್ತಮನ ಮುತ್ತಿನ ಗೊತ್ತುಗಳು ಕುತ್ತಿಗೆಯೊಳಗೆತ್ತಾಡುತ್ತ ಆಡಿದನೇ ಹರಿಯಾಡಿದನೇ ಹಾರ ಪದಕ ಕೇಯೂರ ಕಿರೀಟವು ಧೀರ ಬಾಹುರಿದು ವೀರ ಹೊಳೆಯುತ್ತಿರೆ ಹಾರ ಪದಕ ಕೇಯೂರ ಕಿರೀಟವು ಧೀರ ಬಾಹುರಿದು ವೀರ ಹೊಳೆಯುತ್ತಿರೆ ಮಾರ ಜನಕ ಸುಕುಮಾರ ಸಾರ ಗುಣ ಆ ಮಾರ ಜನಕ ಸುಕುಮಾರ ಸಾರ ಗುಣ ಸಾಂದ್ರ ಮಹಿಮ ಹರಿಯೇ ಕೃಷ್ಣ ತಾತ ದಿಮಿತ ತಾತ ದಿಮಿತ ತಾತ ದಿಮಿತ ಧಿಮಿಕಿ ಎನ್ನುತ್ತ ಆಡಿದನೇ ಹರಿಯಾಡಿದನೇ ಕಂಕಣವಂಕಿಯು ಕಿಂಕಿಣಿರವಗಳು ಶಂಖ ಚಕ್ರ ಧ್ವಜ ಪಂಕಜಹಾರ ಕಂಕಣವಂಕಿಯು ಕಿಂಕಿಣಿರವಗಳು ಶಂಖ ಚಕ್ರ ಧ್ವಜ ಪಂಕಜಹಾರ ಶಂಖದಳ ಶ್ರೀ ಪುರಂದರ ವಿಠಲ ಶಂಖದಳ ಶ್ರೀ ಪುರಂದರ ವಿಠಲ ವೇದಾಂತ ವೇದ್ಯ ಶ್ರೀಕೃಷ್ಣ ತಾತ ದಿಮಿತ ತಾತ ದಿಮಿತ ತಾತ ದಿಮಿತ ದಿಮಿಕಿ ಎನ್ನುತ್ತ ಆಡಿದನೇ ಹರಿಯಾಡಿದನೇ ಆಡಿದನೇ ಹರಿಯಾಡಿದನೇ ಆಡಿದನೇ ಹರಿಯಾಡಿದನೇ ಹರಿಯಾಡಿದನೇ ಹರಿಯಾಡಿದನೇ. Thank
you, serial number 31. Serial number 32 will perform. ಓಡಿ ಬಾರಯ್ಯ ಓಡಿ ಬಾರಯ್ಯ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ ಕಾಡಬೇಡ ಕರುಣಾಕರ ನೀಯನ್ನ ಕಾಡಬೇಡ ಕರುಣಾಕರ ನೀಯನ್ನ ನಿನ್ನ ಬೇಡಿಕೊಂಬೆ ರಂಗಯ್ಯ ಓಡಿ ಬಾರಯ್ಯ ಓಡಿ ಬಾರಯ್ಯ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ ಕೆಂದಾವರೆಯಂತೆ ಪಾದಗಳೆರಡೂ ಕೆಂದಾವರೆಯಂತೆ ಪಾದಗಳೆರಡೂ ದಿಮ್ ದಿಮಿ ದಿಮಿ ಎಂದು ಕುಣಿಯುತ್ತಲಿ ಅಂದುಗೆ ಕಿರುಗೆಜ್ಜೆ ನಲಿದಾಡುತ್ತಲಿ ಅಂದುಗೆ ಕಿರುಗೆಜ್ಜೆ ನಲಿದಾಡುತ್ತಲಿ ಅರವಿಂದ ನಯನ ಗೋವಿಂದನೇ ಬಾ ಅರವಿಂದ ನಯನ ಗೋವಿಂದನೇ ಬಾ ಓಡಿ ಬಾರಯ್ಯ ಓಡಿ ಬಾರಯ್ಯ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ ನೋಡುವೆ ಮನದಣಿಯ ನೋಡುವೆ ಮನದಣಿಯ ಧನ್ಯವಾದಗಳು ಧನ್ಯವಾದಗಳು. ಸೀರಿಯಲ್ ನಂಬರ್ 33 ನಿಮ್ಮ ಮುಂದೆ ಬರ್ತಾ ಇದೆ. ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ 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 ಗಂಗಾಧರ ಶಂಕರ ಕರುಣಾಕರ ಮಾಮವ ಭವ ಸಾಗರ ತಾರಕ ಗಂಗಾಧರ ಶಂಕರ ಕರುಣಾಕರ ಮಾಮವ ಭವ ಸಾಗರ ತಾರಕ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ನಿರ್ಗುಣ ಪರಬ್ರಹ್ಮ ಸ್ವರೂಪ ಗಮ ಗಮ ಭೂತ ಪ್ರಪಂಚರಹಿತ ನಿರ್ಗುಣ ಪರಬ್ರಹ್ಮ ಸ್ವರೂಪ ಗಮ ಗಮ ಭೂತ ಪ್ರಪಂಚರಹಿತ ನಿಜ ಗುಣ ನೀದ ನಿತಾಂತ ಆನಂದ ನಿಜ ಗುಣ ನೀದ ನಿತಾಂತ ಆನಂದ ಆನಂದ ಅತಿಶಯ ಅಕ್ಷಯ ಲಿಂಗ ಆನಂದ ಅತಿಶಯ ಅಕ್ಷಯ ಲಿಂಗ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ 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 ಶಿವ ಶಂಭೋ ಸ್ವಯಂಭೋ ಧನ್ಯವಾದಗಳು. ನಿಮ್ಮ ಮುಂದೆ ಸೀರಿಯಲ್ ನಂಬರ್ 34 ಪರ್ಫಾರ್ಮ್ ಮಾಡಿ.
ಹಾಡು ಮುದ್ದುರಾಮರ ಬಂಟ, ರಚನೆ ವಾದಿರಾಜ ತೀರ್ಥ, ಅಂಕಿತನಾಮ ಹಯವದನ. ಮುದ್ದುರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ, ಹತ್ತಾಗಿ ಹಾರಿದನೆ ಆಕಾಶಕ್ಕೆ. ಮುದ್ದುರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ, ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ದಾರಿ ದೂರವೆಂದು ದಾರಿಯನ್ನೇ ನಿರ್ಮಿಸಿದ ಧೀರ ರಾಮರ ಬಂಟ ಹನುಮಂತನೇ. 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 ಮುದ್ದುರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ, ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಮುದ್ದುರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ, ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣ ಹಯವದನ ನಾದೂತನೇ. 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 ಮುದ್ದುರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ, ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಮುದ್ದುರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ, ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೀರಿಯಲ್ ನಂಬರ್ 35 ನಿಮ್ಮ ಮುಂದೆ. ತಂಗಾಳಿಯಲಿ ಮಂಗಳ ಧ್ವನಿಯು ಹರಿದಿದೆವೋ ಗಣಪ, ಅಂಗಾಂಗವನು ಪುಳಕಿಸುವಂತಹ ರಾಗ ಮೋಹನ, ನಿನ್ನ ನಾಮ ಪಾವನ. ತಂಗಾಳಿಯಲಿ ಮಂಗಳ ಧ್ವನಿಯು ಹರಿದಿದೆವೋ ಗಣಪ, ಅಂಗಾಂಗವನು ಪುಳಕಿಸುವಂತಹ ರಾಗ ಮೋಹನ, ನಿನ್ನ ನಾಮ ಪಾವನ. ಗಣಪ ನಿನ್ನ ನಾಮದ ಸ್ಮರಣೆ ತರುವುದು ಚೇತನವೇ. ಗಣಪ ನಿನ್ನ ನಾಮದ ಸ್ಮರಣೆ ತರುವುದು ಚೇತನವೇ. ದೇವಾ ನಿನ್ನ ಗಾಯನ ಗಂಗೆ ಅಮೃತ ಸಿಂಚನವೇ. ತಂಗಾಳಿಯಲಿ ಮಂಗಳ ಧ್ವನಿಯು ಹರಿದಿದೆವೋ ಗಣಪ, ಅಂಗಾಂಗವನು ಪುಳಕಿಸುವಂತಹ ರಾಗ ಮೋಹನ, ನಿನ್ನ ನಾಮ ಪಾವನ. ರಾಗ ಮೋಹನ. ಸರೆ ಗಾರೆ ಗಪ ಗಪದ ಪದ ಸ ದಸರೆ ಗರೆ ಸಾರೆ ಸದಾ ಸದ ಪದ ಪಗ ಪಗರೆ ಗರೆ ಸ. ಸರೆ ಗಪ್ಪದ ಪಪ್ಪ ಗಪ ಗಪ ಗರೆ ಸ. ಸರೆ ಗಪ್ಪದ ಸರಿ ರೆ ಸ ಸದ ಪಗರೆ ಸ. ಗಪದ ಸದಾ ಪದ ಸರೆ ಸ ದಸರೆ ಸ ಸ. ಗಾರೆ ಸರಿ ಸದ ಸಾದ ಪದ ಪಗದ ಪಗರೆ ಸ ದ ಪಗರೆ ಸ ದ ಪಗರೆ ಸ. ಧನ್ಯವಾದಗಳು. ಧನ್ಯವಾದಗಳು. ಈಗ ಈ ಎರಡನೇ ಸುತ್ತಿನ ಕೊನೆಯ ಸ್ಪರ್ಧಿ ಸೀರಿಯಲ್ ನಂಬರ್ 36 ತಮ್ಮ ಹಾಡನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ.
प्रेम मुदित मनस का ओ राम 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 श्री राम 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 प्रेम मुदित मनस का ओ राम 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 श्री राम 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 पाप कटे दुख मिटे लेते राम नाम पाप कटे दुख मिटे लेते राम नाम भव समुद्र सुखद नाम एक राम नाम भव समुद्र सुखद नाम एक राम नाम राम 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 श्री राम 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 परम शांति सुखद नाम दिव्य राम नाम परम शांति सुखद नाम दिव्य राम नाम निराधार को आधार कात राम नाम निराधार को आधार कात राम नाम राम 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 श्री राम 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 श्री राम 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 ಧನ್ಯವಾದಗಳು. ಸೆಕೆಂಡ್ ಸ್ಲಾಟ್ನ ಕೊನೆಯ ಅಭ್ಯರ್ಥಿಯ ಹಾಡುಗಾರಿಕೆ ಮುಗಿದಿದೆ. ಕೆಲವರು ಬಹಳ ಚೆನ್ನಾಗಿ ಹಾಡಿದರು ಮಕ್ಕಳು ಹಾಡಿ ಇಲ್ಲಿ ಹಾಡುವುದೇ ಒಂದು ನಮಗೆ ಖುಷಿ ಕೊಡುತ್ತೆ. ನಮ್ಮ ಮನೆಯಲ್ಲಿ ಮಕ್ಕಳು ಭಜನೆ ಮಾಡುವ ನೆನಪು ನನಗೆ ಮರುಕಳಿಸಿ ಬರುತ್ತೆ. ಈ ಸಣ್ಣ ಪುಟಾಣಿಗಳು ಹಾಡಿದಾಗ ಕೆಲವರು ಬಹಳ ಚೆನ್ನಾಗಿ ಹಾಡಿದ್ದಾರೆ, ಕೆಲವರು ಅಭಿವೃದ್ಧಿಯ ದಾರಿಯಲ್ಲಿದ್ದಾರೆ. ಎಲ್ಲರನ್ನು ನಾವು 70 ಜನರನ್ನು ನಾವು ಸೆಮಿಫೈನಲ್ ಮತ್ತು ಫೈನಲ್ಗೆ ಸಿಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಯಾರಾದರೂ ಅದರಲ್ಲಿ ಅನುತ್ತೀರ್ಣರಾದರೆ ದಯವಿಟ್ಟು ಅದನ್ನು ಇನ್ನು ನಮ್ಮ ಹತ್ರ ಏನೂ ಇಲ್ಲ, ನಾವು ಇನ್ನು ಹಾಡುವುದೇ ಇಲ್ಲ, ನಮಗೆ ಪ್ರೈಸ್ ಸಿಗುವುದಿಲ್ಲ ಅಂತ ಅಂದ್ಕೊಳ್ಳೋದು ಬೇಡ. ಸೋಲೆ ಗೆಲುವಿನ ಮೆಟ್ಟಿಲು ಅಲ್ವಾ? ಇವತ್ತು ಸೋತರು ಕೂಡ ಇನ್ನೊಂದು ಕ್ಷಣದಲ್ಲಿ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಅಭ್ಯಾಸ ಮಾಡಿ, ಗುರುಗಳು ಹೇಳಿದ್ದನ್ನು ಕ್ಲಾಸ್ನಲ್ಲಿ ಕೇಳುವುದು, ಮನೆಗೆ ಬಂದು ಆ ಪುಸ್ತಕವನ್ನು ಕಬಾಟ್ನಲ್ಲಿ ಇಡುವುದಲ್ಲ, ಅದನ್ನು ತೆಗೆದು ನಿತ್ಯ ಮನನ ಮಾಡಬೇಕು. ಅವರು ಏನು ಕಲಿಸಿದ್ದಾರೆ. ಇವತ್ತು ಶನಿವಾರ ಕ್ಲಾಸ್ ಆಯ್ತು ಅಂತ ಹೇಳಿದ್ರೆ ಮುಂದಿನ ಶನಿವಾರ ಆ ಸಂಗೀತದ ಪುಸ್ತಕ ಓಪನ್ ಆಗೋದು. ವಿಷಯ ಇಷ್ಟೇ, ಕೆಲವರ ಹಾಡುಗಾರಿಕೆಯಲ್ಲಿ ನಮಗೆ ಅದು ಗೊತ್ತಾಗುತ್ತೆ. ಗುರುಗಳು ಚೆನ್ನಾಗಿ ಕಲಿಸಿದ್ದಾರೆ, ಇವರು ಮನೆಗೆ ಬಂದು ಪ್ರಾಕ್ಟೀಸ್ ಮಾಡಲಿಲ್ಲ ಅಷ್ಟೇ ವಿಷಯ. ಈ ಶನಿವಾರ ಕ್ಲಾಸ್ ಆದರೆ ಮತ್ತೆ ಅದು ಓಪನ್ ಆಗೋದು, ಬುಕ್ ಸಂಗೀತದ ಪುಸ್ತಕ ಮುಂದಿನ ಶನಿವಾರ ಕ್ಲಾಸ್ನಲ್ಲೇ. ಅದು ಸಮಸ್ಯೆ ನಮಗೆ ಕ್ಲೀನ್ ಆಗಿ ನನಗೂ ಮಾಲಿನಿಜಿಯವರಿಗೆ ಅರ್ಥ ಆಗುತ್ತೆ. ಅದಕ್ಕಾಗಿ ನಮ್ಮನ್ನು ಕರೆದಿದ್ದಾರೆ ನಿಮ್ಮನ್ನು ಜಡ್ಜ್ ಮಾಡಲಿಕ್ಕೆ. ಪರವಾಗಿಲ್ಲ, ಎಲ್ಲರೂ ಚೆನ್ನಾಗಿ ಹಾಡಿದ್ದಾರೆ. ನಮ್ಮ ಯಶಸ್ ಅವರು ಬೆಳಿಗ್ಗೆ ಹಾಡಿದ ಪ್ರಾರ್ಥನೆ ಅಂತೂ ಬಹಳ ಚೆನ್ನಾಗಿತ್ತು. ಒಂದು ಬಾರಿ ಅವರಿಗೆ ಜೋರಾದ ಚಪ್ಪಾಳೆ. ಎಸ್, ಬಹಳ ಚೆನ್ನಾಗಿ ಹಾಡಿದ್ದಾರೆ ಅವರು. ಗುರುಗಳು ಹೇಗೆ ಕಲಿಸಿದ್ದಾರೆ ಅದನ್ನು ಹಾಗೆ ಚೆನ್ನಾಗಿ ಅವರು ಪ್ರಸ್ತುತಿಪಡಿಸಿದ್ದಾರೆ ಹಂಸಧ್ವನಿ ರಾಗದಲ್ಲಿ. ನಮಗೆ ತುಂಬ ಖುಷಿ ಆಯಿತು. ಒಂದು ಹಾಡನ್ನು ನಾನು ಹಾಡ್ತೇನೆ. ಅಂದರೆ ಈಗ ನಮಗೆ ಅಲ್ಲಿ ನಮ್ಮ ಮಾರ್ಕ್ ಶೀಟ್ನಲ್ಲಿ ರಾಗ, ತಾಳ, ಭಾವ ಇದು 3 ಕಾಲಮ್ಗಳಿವೆ. ರಾಗಕ್ಕೂ 10 ಮಾರ್ಕು, ತಾಳಕ್ಕೂ 10 ಮಾರ್ಕು, ಭಾವಕ್ಕೂ 10 ಮಾರ್ಕು. ಅದನ್ನು ಸೇರಿಸಿ ನಿಮಗೆ 30ರಲ್ಲಿ ಎಷ್ಟು ನೀವು ಪಡ್ಕೊಳ್ತೀರಿ ಅದರ ಮೇಲೆ ನಿಮ್ಮ ಸೆಲೆಕ್ಷನ್ ನಿಗದಿ ಆಗುತ್ತೆ. ಈಗ ಒಂದು ಹಾಡು ಭಾವಪೂರ್ಣವಾಗಿ ಹಾಡುವಂಥ ಪ್ರಯತ್ನ ನಾನು ಮಾಡ್ತೇನೆ. ನಾನೇನು ದೊಡ್ಡ ಗಾಯಕ ಅಲ್ಲ. ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದಂತಹ ಶೃಂಗೇರಿ ಶಾರದೆಯ ಒಂದು ಭಕ್ತಿಗೀತೆ, ಅಂದರೆ ಕೆರೋಕೆಯಲ್ಲಿ ಹಾಡ್ತಾ ಇದ್ದಾರೆ. ಹಾಗಾಗಿ ಇನ್ಸ್ಟ್ರೂಮೆಂಟ್ ಇದ್ದರೆ ಬೇರೆ ಏನಾದರೂ ಹಾಡ್ಬೋದಿತ್ತು. ಕೆರೋಕೆಯಲ್ಲಿ ಎಷ್ಟಿದ್ದು ಅಷ್ಟೇ ಹಾಡಬೇಕು ನಾವು. ಸೊ ಅದನ್ನು ಪ್ರಸ್ತುತಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಭಾವದಲಿಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ. ಭಾವದಲಿಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ. ಹೃದಯ ಹಾಡಿತು ಶಾರದೆ ಗಾನ, ಹೃದಯ ಹಾಡಿತು ಶಾರದೆ ಗಾನ. ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ.
ಶಾರದೆ ನಾಮ. ನನ್ನಯ ಮನಬಿಂದು ಶಾರದೆ ಸದನ, ನನ್ನಯ ಮನಬಿಂದು ಶಾರದೆ ಸದನ, ಹೃದಯ ಜ್ಯೋತಿ ಬೆಳಗಿಪೆನು ಅವಳಿಗೆ ದಿನನ, ಹೃದಯ ಜ್ಯೋತಿ ಬೆಳಗಿಪೆನು ಅವಳಿಗೆ ದಿನನ, ರೋಮಾಂಚನ ತಾಯಿ ಶಾರದೆ ಗಾನ, ರೋಮಾಂಚನ ತಾಯಿ ಶಾರದೆ ಗಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಭಾವದಲಿಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ. ಾಯಿದರುಷಣದಿಂದ ಅರಳಿತು ಮದನ, ಅಂಧಕಾರದಾಚೆಯು ನೋಡಿತು ನಯನ, ತಾಯಿದರುಷಣದಿಂದ ಅರಳಿತು ಮದನ, ಅಂಧಕಾರದಾಚೆಯು ನೋಡಿತು ನಯನ, ಸುತ್ತಮುತ್ತಲೂ ಎಲ್ಲ ತಾಯಿ ದರ್ಶನ, ಸುತ್ತಮುತ್ತಲೂ ಎಲ್ಲ ತಾಯಿ ದರ್ಶನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ. ಭಾವದಲಿಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ. ಕರುಣಾಮಯಿ ಸಿರಿದೇವಿ ತಾಯಿ ಶಾರದೆ, ಕರುಣಾಮಯಿ ಸಿರಿದೇವಿ ತಾಯಿ ಶಾರದೆ, ಕರಮುಗಿವೆ ತಾಯಿ ನಿನಗೆ ಶರಣನಾಗಿಹೆ, ಕರಮುಗಿವೆ ತಾಯಿ ನಿನಗೆ ಶರಣನಾಗಿಹೆ, ನಿನ್ನ ಚರಣ ಸೇವೆ ಭಾಗ್ಯ ಸತತ ಬೇಡುವೆ, ನಿನ್ನ ಚರಣ ಸೇವೆ ಭಾಗ್ಯ ಸತತ ಬೇಡುವೆ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ. ಭಾವದಲಿಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ, ಹೃದಯ ಹಾಡಿತು ಶಾರದೆ ಗಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ. ಧನ್ಯವಾದ. ಅದ್ಭುತ, ಅತ್ಯದ್ಭುತ. ಶೃಂಗೇರಿಯ ಶಾರದೆ ನಿಮ್ಮ ನಾಲಿಗೆಯಲ್ಲಿ ನಲಿದಾಡುತ್ತಿದ್ದಾಳೆ ಅಂತ ಅನಿಸ್ತಾ ಇದೆ. ಸಂಗೀತದ ರಸದೌತಣ ಬಳಸಿದ್ದಕ್ಕಾಗಿ ಧನ್ಯವಾದಗಳು ರವೀಂದ್ರ ಪ್ರಭು ಅವರೇ. ಒಬ್ಬರು ಹಾಡಿದರೆ ಇನ್ನೊಬ್ಬರು ಹಾಡದಿದ್ರೆ ಆಗುತ್ತಾ ಅಲ್ವಾ? ಮಾಲಿನಿಜಿಯವರು ಕೂಡ ಒಳ್ಳೆ ಗಾಯಕಿ, ಅವರ ಪರಿಚಯ ಈಗಾಗಲೇ ಹೇಳಿದ್ದಾರೆ. SP ಸರ್ ಜೊತೆ ಕೂಡ ಅವರು ವೇದಿಕೆಯನ್ನು ಹಂಚಿಕೊಂಡಂತಹ ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯದ ಪ್ರಸಿದ್ಧ ಗಾಯಕಿ. ಇವತ್ತು ಭಕ್ತಿಗೀತೆ ಹಾಡಲಿಕ್ಕೆ, ಭಕ್ತಿಗೀತೆಯಲ್ಲಿ ಡ್ಯುಯೆಟ್ ಅಂತ ಇರುವುದಿಲ್ಲ, ಭಾರಿ ಕಡಿಮೆ. ಡ್ಯುಯೆಟ್ ಮಾಡಿ ಹಾಡಬೇಕು ನಾವು. ಈಗ ಅವರು ಇಂಡಿವಿಜುವಲ್ ಹಾಡ್ತಾರೆ. ನಾಡಿದ್ದು ಮತ್ತೆ ಭಾವಗೀತೆ ಏನಾದರೂ ಇದ್ದರೆ ನಾವು ಜೊತೆಯಾಗಿ ಹಾಡುವಂತಹ ಸಮಯ ಅವಕಾಶ ಇದ್ದರೆ ಖಂಡಿತ ನಾವು ಹಾಡ್ತೇವೆ ಅಂತ ಹೇಳಿಕೊಂಡು, ನೀವೆಲ್ಲರೂ ಪೋಷಕರು ಇಷ್ಟೊಂದು ನಿಮ್ಮ ಸಮಯವನ್ನು, ಇವತ್ತು ವೀಕ್ ಡೇ ಶನಿವಾರ ಆದರೂ ಕೂಡ ಕೆಲವರಿಗೆ ರಜೆ ಇರುತ್ತೆ, ಕೆಲವರಿಗೆ ರಜೆ ಇರಲ್ಲ. ಆದರೂ ನೀವೆಲ್ಲರೂ ನಿಮ್ಮ ಮಕ್ಕಳನ್ನು ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿದ್ದೀರಿ.
ನಿಮಗೆ ತುಂಬು ಹೃದಯದ ಧನ್ಯವಾದವನ್ನು ನಾನು ಕಲಾಮೃತ ತಂಡದ ಪರವಾಗಿ ನಿಮಗೆ ಅರ್ಪಿಸ್ತೇನೆ. ಹೇಳಬೇಕಾಗಿದ್ದೆಲ್ಲ ರವೀಂದ್ರ ಪ್ರಭುಜಿ ಸರ್ ಹೇಳಿದ್ದಾರೆ. ಎಲ್ಲರೂ ಚೆನ್ನಾಗಿ ಹಾಡಿದ್ದೀರಾ, ಕೆಲವರು ಅತ್ಯುತ್ತಮವಾಗಿ ಹಾಡಿದ್ದೀರಾ. ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಈಗಷ್ಟೇ ಹಾಡಿದ ಭಾವದಲ್ಲಿ ಇಲ್ಲಿ ಶಾರದೆ ಗಾನ, ಈ ಹಾಡನ್ನು ರಚನೆ ಮಾಡಿದವರು ನನ್ನ ಸುಗಮ ಸಂಗೀತ ಗುರುಗಳಾದ HM ನಾಗರಾಜರಾವ್ ಶೃಂಗೇರಿಯವರು. ಅವರ ಹಾಡನ್ನು ಈ ವೇದಿಕೆಯಲ್ಲಿ ರವೀಂದ್ರ ಪ್ರಭುಜಿಯವರ ಕಂಠದಲ್ಲಿ ಕೇಳಲಿಕ್ಕೆ ಬಹಳ ಸಂತೋಷ ಆಯಿತು. ನಮಗೆ ಇಲ್ಲೀಗ ಬೇಸ್ ಅಂತ ಏನಿಲ್ಲ, ಕರೋಕೆಯಲ್ಲಿ ಹಾಡ್ತಿರೋದ್ರಿಂದ ನಾನು ಜೈ ಗಣೇಶ ಆರತಿ ಸಾಂಗ್ ತಗೊಂಡಿದ್ದೇನೆ ಹಾಡಲಿಕ್ಕೆ. माता जाकी पार्वती
ಗಣಪತಿಯ ಸ್ತುತಿಗೆ ಬಹುಶಃ ನಮ್ಮ ಎಂಟ್ರೆನ್ಸಲ್ಲಿರುವ ಗಣಪತಿ ನಾಟ್ಯ ಗಣಪತಿಯಾಗಿ ಇಲ್ಲಿ ನರ್ತಿಸಿದಂತೆ ಭಾಸವಾಯಿತು. ಈಗ ನಾವು ನಮ್ಮ ಸೆಕೆಂಡ್ ಸ್ಲಾಟ್ನ ಸ್ಪರ್ಧೆಗಳಿಗೆ ಪದಕ ಪ್ರದಾನ ಹಾಗೂ ಪ್ರಶಂಸಾ ಪತ್ರವನ್ನು ವಿತರಣೆ ಮಾಡಲಿದ್ದೇವೆ. ದಯವಿಟ್ಟು ವೇದಿಕೆಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಪ್ರಶಾಂತ್ ಶೇಟ್ ಹಾಗೂ ನಮ್ಮ ಸದಸ್ಯರಾದ ಅರವಿಂದ್ ರಾವ್ ಇವರು ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಪ್ರಶಾಂತ್ ಶೇಟ್ ಅವರಿಂದ ಪದಕಗಳ ಅರ್ಪಣೆ ಹಾಗೆ ಶ್ರೀ ಅರವಿಂದ ರಾವ್ ಇವರಿಂದ ಪ್ರಶಂಸಾ ಪತ್ರ ವಿತರಣೆ. In my world of cinema, all I had was a dream and where I wanted to be, and the will to work hard for it, real hard. And who can understand this better than Rohan Corporation? After all,